ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ನವೀಕೃತ ಶಾಖೆಯು ಇಂದು ಉಡುಪಿಯ ಉಚ್ಚಿಲದಲ್ಲಿ ಉದ್ಘಾಟನೆಗೊಂಡಿತು. ನಾಮಫಲಕದ ಉದ್ಘಾಟನೆಯನ್ನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ ಕತ್ತಲ್ಸಾರ್ ನೆರವೇರಿಸಿದ್ರೆ, ಶಾಖೆಯ ಉದ್ಘಾಟನೆಯನ್ನ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಈ ಬಾರಿ ಗ್ರಾಹಕರಿಗೆ ನೀಡಬೇಕಿದ್ದ ಡಿವಿಡೆಂಡ್ ತಡೆಹಿಡಿದಿದೆ. ಮುಂದಿನ ಬಾರಿ ಸಹಕಾರ ಸಂಸ್ಥೆಗಳ ಸಹಿತ ಎಲ್ಲ ರಂಗದ ಕಂಪನಿಗಳು 2 ವರ್ಷಗಳ ಪಾಲು ಡಿವಿಡೆಂಟ್ ಅನ್ನ ಗ್ರಾಹಕರಿಗೆ ನೀಡಲಿವೆ ಎಂದರು. ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಾಡೋಜ ಜಿ ಶಂಕರ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಹಾಲಕ್ಷ್ಮಿ ಬ್ಯಾಂಕ್ ಗ್ರಾಹಕರಿಗೆ ಅನುಕೂಲಕವಾಗುವ ರೀತಿಯಲ್ಲಿ ವಿವಿಧ ಯೋಜನೆಗಳನ್ನ ತಂದಿದ್ದು, ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಾಜೇಂದ್ರ ಕುಮಾರ್, ಆರ್ಬಿಐ ನಿರ್ದೇಶಕ ಸತೀಶ್ ಕಾಶಿನಾಥ್ ಮರಾಠಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರು ರತ್ನಾಕರ ಹೆಗಡೆ, ದಿನಕರ ಬಾಬು, ಜಯಕರ್ ಶೆಟ್ಟಿ ಇಂದ್ರಾಳಿ, ಸುರೇಶ್ ಶೆಟ್ಟಿ ಗುರ್ಮೆ, ಶಶಿಕಾಂತ್ ಪಡುಬಿದ್ರಿ, ಶಿಲ್ಪಾ ಜಿ ಸುವರ್ಣ, ಆನಂದ್ ಬಿ ಸುವರ್ಣ ಮೊದಲಾದವರು ಉಪಸ್ಥಿತರಿದ್ದರು. ಶೇಕಡ 18 ಮೂಲಕ ಕರಾವಳಿಯ ಏಕೈಕ ಪಟ್ಟಣ ಬ್ಯಾಂಕ್ ಎನ್ನುವ ಅಭಿವೃದ್ಧಿಗೆ ಕೂಡ ಪಾತ್ರವಾಗಿರುತ್ತದೆ. ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಮತ್ತೆ ಮಧುರಾಜ್ ಎಪಿ ಸಾಗರ್, ಶ್ರೀಯುತ ಶಿವಾನಂದ್, ದಿವಂಗತ ಕೆಸಿ ಕುಂದರ್, ಶ್ರೀಯುತ ಎಸ್.ಎಂ. ಸೋಮಣ್ಣ, ಜಯರಾಮ್ ಶ್ರೀಯನ್ ಹಾಗೂ ಆನಂದ್ ಪುತ್ರನ್ ಅವರು ಈ ಒಂದು 40 ವರ್ಷದಿಂದ ಅಧ್ಯಕ್ಷರಾಗಿ ಬಂದಿರುತ್ತಾರೆ. ಈಗಾಗಲೇ ನಮ್ಮೆಲ್ಲ ಶಾಖೆಗಳಲ್ಲಿ आधुनिक तंत्रज्ञान ग्राहकर डिविडेंड के लिए ऑब्जेक्शन आ गए, वो गवर्नमेंट ऑफ इंडिया से आ गया क्या मालूम है। मैडम अभी वो बजट सेशन चालू हो जाता है, उसमें वो आप ये करना है इसको, क्योंकि वो क्या है, थोड़ा अमाउंट आता है शेयर होल्डर का, वो शेयर होल्डर बहुत इतना इससे वो उसको जागरूक से इतना उसको केयरफुल से ये करते हैं। ये बैंक वाला शेड्यूल्ड बैंक नम्मा वो कोऑपरेटिव बैंक का नहीं बताता, शेड्यूल्ड बैंक वाला, नेशनल बैंक वाला बहुत उसको प्रॉफिट है. ಕೋಆಪರೇಟಿವ್ ಮಾಡೋ ಕೆಲಸ ಮಾಡಿದರೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವ ಕೆಲಸವನ್ನು ಮಾಡ್ತವೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಭಾಗದ ಎಲ್ಲರಿಗೂ ಕೂಡ ಯಾರು ಈ ಬ್ಯಾಂಕ್ ಜೊತೆ ವ್ಯವಹಾರ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡುವಂತ, ಒಳ್ಳೆ ಡೆಬಿಟ್ ಅನ್ನು ಕೊಡುವಂತ, ಒಳ್ಳೆ ಇಂಟ್ರೆಸ್ಟ್ ಅನ್ನು ಕೊಡುವಂತ, 0% ಬಡ್ಡಿಯಲ್ಲಿ ಸಾಲ ಕೊಡುವಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದಕ್ಕಾಗಿ ನಾನು ಅಭಿನಂದನೆಯನ್ನು ಅವರೆಲ್ಲರಿಗೂ ಕೂಡ ಸಲ್ಲಿಸ್ತಾ ಇದ್ದೀನಿ. ಯಾರ್ಯಾರು ಈ ಬ್ಯಾಂಕಿಗೆ ಶ್ರಮ ಪಟ್ಟಿದ್ದಾರೆ, ಯಾರ್ಯಾರು ಈ ಬ್ಯಾಂಕಿನ ಕಲ್ಪನೆ ಕಂಡಿದ್ದಾರೆ, ಯಾರ್ಯಾರು ಈ ಬ್ಯಾಂಕ್ ಒಳ್ಳೆದಾಗಬೇಕು ಅಂತ ಅನಿಸಿದ್ದಾರೆ, ಯಾರ್ಯಾರು ಈ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಯಾರ್ಯಾರು ಈ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದಾರೆ, ಅವರೆಲ್ಲರಿಗೂ ಕೂಡ ಒಳ್ಳೆದಾಗಬೇಕು. ಹೇಳಿದ್ರು ಬ್ಯಾಂಕಲ್ಲಿ 18% ಡಿವಿಡೆಂಡ್ ಕೊಡ್ತೀವಿ, ನಮ್ಮ ಜಿ ಶಂಕರ್ ಅವರು ಹೇಳಿದ್ರು ಈ ವರ್ಷ ಡಿವಿಡೆಂಡ್ ಅನ್ನ ನಿಲ್ಲಿಸಿದ್ದಾರೆ ಅಂತ. ಯಾವತ್ತೂ ಕೂಡ ರಿಸರ್ವ್ ಬ್ಯಾಂಕ್ ಇಂಡಿಯಾ ಡಿವಿಡೆಂಡ್ ಅನ್ನ ನಿಲ್ಲಿಸಿ ಅನ್ನುವಂತ ಹೇಳಿದಂತ ಉದಾಹರಣೆ ಇಲ್ಲ, ನಿಮ್ಮೆಲ್ಲರಿಗೆ ಗೊತ್ತಿದೆ. ಅದು ಬ್ಯಾಂಕಲ್ಲಿ ವ್ಯವಹಾರ ಮಾಡುವಂತ